ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಜಾತ್ಯತೀತ ರಾಷ್ಟ್ರದಲ್ಲಿ ಮಾಡಿರುವ ಅನ್ಯಾಯದಿಂದ ಮನಸ್ಸಿಗೆ ನೋವುಂಟು ಮಾಡಿದೆ. ಕೋವಿಡ್ ಕೇರ್ ಸೆಂಟರ್ ಮೇಲೆ ದಾಳಿ ನಡೆಸಿ ಅಲ್ಲಿ ಕೆಲಸ ಮಾಡುತ್ತಿದ್ದ 207 ಮಂದಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ 17 ಮಂದಿಯನ್ನ ಮಾತ್ರ ಅಮಾನತು ಮಾಡಿದ್ದಾರೆ. ಅಮಾನತು ಮಾಡಿರುವ ವೈದ್ಯರ ಕುಟುಂಬದಲ್ಲಿ ಹೆಚ್ಚಿನವರು ವೈದ್ಯರು ಆಗಿದ್ದು, ತೇಜಸ್ವಿ ಅವರ ಕೋಮುವಾದ ಬೇಸರ ತರಿಸಿದೆ ಎಂದು ಮಾಜಿ ಶಾಸಕ ಮೊಯ್ಸಿನ್ ಬಾಬಾ ಹೇಳಿದರು. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಂದು ಸಮುದಾಯವನ್ನ ಹೀಯಾಳಿಸಿ ಈ ಹಿಂದೆಯೂ ಪಂಚರ್ ಹಾಕುವವರು ಎಂದಿದ್ರು. ತೇಜಸ್ವಿ ಸೂರ್ಯ ಅವರು ಇಂದು ಜನರನ್ನ ಕಾಡುತ್ತಿರುವ ಮಾರಕ ಕೊರೋನಾಕ್ಕಿಂತಲೂ ಭೀಕರವಾಗಿದೆ. ಇಂದು ಬಹುತೇಕ ಮಾಧ್ಯಮಗಳಲ್ಲಿ ಬ್ಲಡ್ ಬ್ಯಾಂಕಿಂಗ್ ದಂಧೆಯಲ್ಲಿ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿಯ ಹೆಸರು ಕೇಳಿಬಂದಿದೆ. ಸತ್ಯಾಸತ್ಯತೆ ಏನೆನ್ನುವುದು ಆಮೇಲೆ ತಿಳಿಯೋಣ. ಮೊದಲು ಅಂತಹ ಶಾಸಕರನ್ನ ವಜಾ ಮಾಡಬೇಕು. ತಲೆಯಲ್ಲಿ ಮೆದುಳಿಲ್ಲದ ತೇಜಸ್ವಿ ಸೂರ್ಯ ಇನ್ನಾದರೂ ವಾಸ್ತವ ಸ್ಥಿತಿ ಅರಿತುಕೊಳ್ಳಲಿ. ಚಾಮರಾಜನಗರದಲ್ಲಿ ಆಕ್ಸಿಜನ್ ಇಲ್ಲದೆ ಸಾವನ್ನಪ್ಪಿರುವ 24 ಮಂದಿಯ ಪ್ರಕರಣ ಮುಚ್ಚಿ ಹಾಕಲು ಉದ್ದೇಶಪೂರ್ವಕವಾಗಿ ಬೆಡ್ ಬ್ಲಾಕಿಂಗ್ ಪ್ರಕರಣ ಇಳಿದು ತರಲಾಗಿದೆ ಎಂದು ಹೇಳಿದರು. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸದಸ್ಯರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಯಾವ ರೀತಿಯಲ್ಲಿ ಜಾತ್ಯತೀತ ದೇಶವಾಗಿರುವಂತಹ ಭಾರತದಲ್ಲಿ ನಮಗೆ ಸಾಕ್ಷಿಯಾಗಿ ಬರುವ ರೀತಿಯಲ್ಲಿ ಮಾಡಿದಂತಹ ಆ ಅನ್ಯಾಯದ ಕ್ರಮವನ್ನು ಹೃದಯ ಕಿತ್ತು ಬರುವಂತಹ, ಕರಳು ಕಿತ್ತು ಬರುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಬಹಳ ನೋವಾಗ್ತಾ ಇದೆ. ಅವರು ಯಾವ ರೀತಿಯಲ್ಲಿ ಆ ಕೋವಿಡ್ ಕೇರ್ ಸೆಂಟರ್ ಅಲ್ಲಿಗೆ ಹೋಗಿ ಅಲ್ಲಿ ಕಾರ್ಯನಿರತರಾಗಿರುವಂತಹ, ನಿಯುಕ್ತಿಗೊಂಡಿರುವಂತಹ 207 ಜನರಿದ್ದಾರೆ, ಸಿಬ್ಬಂದಿಗಳು. ಅದರಲ್ಲಿ ಅಧಿಕಾರಿಗಳನ್ನು ತನ್ನ ಒಂದು ವಶಕ್ಕೆ ತೆಗೆದುಕೊಂಡು ಅವರಿಂದ ಅದರಲ್ಲಿ ಎಷ್ಟು ಜನ ಒಂದು ಧರ್ಮದ, ಒಂದು ಮತದ ಮುಸಲ್ಮಾನ್ ಧರ್ಮ 207 ಜನ ಇದ್ದರೆ ಅದರಲ್ಲಿ 17 ಜನರ ಹೆಸರನ್ನು ಹೆಕ್ಕಿ ಮಾಧ್ಯಮದ ಎದುರು ಅಧಿಕಾರಿಗಳನ್ನು ಪ್ರಶ್ನಿಸುವಂತಹ ಕೆಲಸ, ಒಂದು ಅತ್ಯುತ್ತಮವಾದ ಡಾಕ್ಟರನ್ನು ಸಮೇತ ಪ್ರಶ್ನಿಸುವಂತಹ ಕೆಲಸ. ಆದರೆ ಈ ತೇಜಸ್ವಿ ಸೂರ್ಯರವರು ಒಂದು ಶಾಸಕರಾಗಿ, ಒಂದು ಸಂಸತ್ ಸದಸ್ಯರಾಗಿ ಪ್ರತಿಜ್ಞಾವಿಧಿಯನ್ನು ತೆಗೆದುಕೊಂಡಿರುವಂತಹದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅಂತಹ ಒಂದು ಸಂಸತ್ ಸದಸ್ಯ ಇವತ್ತು ಯಾವ ರೀತಿಯಲ್ಲಿ ಜನರ ಮಧ್ಯೆ ಈ ಒಂದು ಜಾತಿ ಮತ್ತು ಧರ್ಮಗಳ ಮಧ್ಯೆ ಅಡ್ಡಗೋಡೆ ಕಟ್ಟುವಂತಹ ಕೆಲಸ ಈ ಹಿಂದೆನೂ ಮಾಡಿದ್ದಾರೆ. ಅವರು ಬಹುಶಃ ಒಂದು ಸಮುದಾಯವನ್ನು ಹೀಯಾಳಿಸಿ ಪಂಚರ್ ಹಾಕುವವರು ಅಂತ ಹೇಳುವಂತಹ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಬಡವರು ಬದುಕುವಂತಹ ಕಲ್ಪನೆ ಡಾಕ್ಟರ್ BR ಅಂಬೇಡ್ಕರ್ ತಂದಂತಹ ಸಂವಿಧಾನದ ಈ ರಾಷ್ಟ್ರದಲ್ಲಿ ಇಂತಹ ಗೋಪುರ ಘಟನೆಗಳಾಗಿರುವಂತಹದ್ದು, ಈ ಕೊರೋನಾ ಯಾವ ರೀತಿಯಲ್ಲಿ ದೇವರು ವರ್ಗಿಸ್ತಾರೆ ಅದೇ ಥರದ ಕೊರೋನಾ ಆ ತೇಜಸ್ವಿ ಸೂರ್ಯ ಮಾಡುವಂಥ ಕೆಲಸ. ಬಹುಶಃ ಕೊರೋನಾಗಿಂತಲೂ ಮುಂಚಿತವಾಗಿ ಅಂತಹ ಜನರಿಗೆ ಇವತ್ತು ಔಷಧಿಯನ್ನು ನೀಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಮಾನವೀಯ. ಇನ್ನು ಇವರ ಪಾಪದ ಅಧಿಕಾರಿಗಳನ್ನು, ಒಂದು ಸಮುದಾಯಕ್ಕೆ ಸೇರಿದವರನ್ನು ಸಸ್ಪೆಂಡ್ ಮಾಡುವಂಥ ಹಾಕದಿದ್ದರೆ ಇವರ ಸರ್ಕಾರ, ಇವರ ಮಾನಕ ಪಾಲಿಕೆ ಆಡಳಿತ, ಇವರು ಕೇಂದ್ರ ಸರ್ಕಾರ ಇರುವಂತಹದ್ದು, ಇವರು ಮೊಟ್ಟ ಮೊದಲಿಗೆ ಆ ಶಾಸಕನನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಜಾತಿ ವೈಷಮ್ಯವನ್ನು ಹುಟ್ಟಿ ಹಾಕಿಸಿ ಈ ಭಾಗದಲ್ಲಿ ಅಧಿಕಾರಕ್ಕೆ ಬಂದು ಜನರ ಪ್ರೀತಿ ವಿಶ್ವಾಸವನ್ನು ಕೆಡಿಸುವಂಥ ಕೆಲಸವನ್ನು ಮಾಡುವಂಥದ್ದನ್ನು ಮೊಟ್ಟ ಮೊದಲಿಗೆ ತೇಜಸ್ವಿ ಸೂರ್ಯ ಸಮೇತ ಅನೇಕರು ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬರ್ತೇನೆ. ಕಿಡಿಗೇಡಿಗಳು ಇವತ್ತು ಅವರಿಗೆ ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಈ ಥರ ಮಾಡುವಂತಹ ರೀತಿಯಿಂದ ನಾವೆಲ್ಲ ನೋವಿಗೀಡಾಗಿದ್ದೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ದೇವರವರಿಗೆ ಸದ್ಬುದ್ಧಿಯನ್ನು ಕೊಡಲಿ, ಇನ್ನಾದರೂ ಅವರು ಆ ಭ್ರಮೆ ಲೋಕದಿಂದ ಹೊರಗೆ ಬರುವಂಥ ಕೆಲಸ ಆಗಲಿ ಅಂತ ಹೇಳುವಂಥ ಮಾತನ್ನು ಕೇಳ್ತಾ ಇದ್ದೇನೆ. ಇವತ್ತು ಅವರು ಮುಂದೆ ಬಂದು ಕೊರೋನಾ ಬಂದಿದೆ, ಇವತ್ತು ಆಕ್ಸಿಜನ್ ಇಲ್ಲ, ಇವತ್ತು ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಬಹುಶಃ ಅವ್ರು ಮಾಡಿರುವಂಥ ಆಪಾದನೆ ಯಾತಕ್ಕಾಗಿ ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತೇನೆ. ಮೊನ್ನೆ 24 ಜನರು ತೀರಿ ಹೋದರು. ಅದನ್ನು ಮರೆಮಾಚಲಿಕ್ಕೆ
ಇಲ್ಲದಿದ್ದರೆ ಟಿವಿಯವರು ಅದನ್ನೇ ಬಿತ್ತರಿಸ್ತಾ ಇರ್ತಾರೆ. ಈ ಒಂದು ಬಾಂಬನ್ನು ಹಾಕಿದರೆ ಬಹುಶಃ ಇದನ್ನು ಟಿವಿಯವರು ಬಿತ್ತರಿಸಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅಂತಹ ಕೆಲಸವನ್ನು ಮಾಡಿದ್ದಾರೆ. ಮೋದಿಯವರು ಇಂತಹ ಸಂಸತ್ ಸದಸ್ಯನು ಕೂಡಲೇ ಸಸ್ಪೆಂಡ್ ಮಾಡಬೇಕು.